ಪರಿಶಿಷ್ಟ ಪಂಗಡಗಳ ಶೇಕಡಾ 7.5 ಮೀಸಲಾತಿ ಹೆಚ್ಚಳಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ನಡೆಸುತ್ತಿರುವ ಧರಣಿ ಬೆಂಬಲಿಸಿ ತಾಲೂಕು ನಾಯಕರ ಸಮುದಾಯದ ವತಿಯಿಂದ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಯಿತು. ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದಲ್ಲಿರುವ ಪಟ್ಟಲದಮ್ಮ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಟ ನಾಯಕ ಜನಾಂಗದ ಮುಖಂಡರು ರಾಷ್ಟ್ರೀಯ ಹೆದ್ದಾರಿ ಮೂಲಕ ರ್ಯಾಲಿಯನ್ನ ನಡೆಸಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವೃತ್ತದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಸರ್ಕಾರದ ನಡೆಯ ವಿರುದ್ಧ ಧಿಕ್ಕಾರ ಘೋಷಣೆಯನ್ನ ಕೂಗಿದ್ರು. ಪ್ರತಿಭಟನೆಯಲ್ಲಿ ತಾಲೂಕಿನ ನಾಯಕ ಸಮುದಾಯದ 38 ಗ್ರಾಮದ ಯಜಮಾನರು, ಮುಖಂಡರು, ಯುವಕರು ಸೇರಿದಂತೆ 1000ಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ರು. ಮಾಧ್ಯಮ ಮಿತ್ರರು ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ದಾರೆ. ಬೆಂಗಳೂರು ಮಹಾನಗರ ಕುಂಭದ್ರೋಣ ಮಳೆಗೆ ಸಿಕ್ಕಾಕೊಂಡು ಸ್ವಾಮೀಜಿಗಳು ಆ ಮಳೆಯಲ್ಲೂ ಕೂಡ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರದ ಒಬ್ಬ ಪ್ರತಿನಿಧಿ ಕಿಂಚಿತ್ತು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಸೌಜನ್ಯ ತೋರಿಸಿಲ್ಲ. ಯಾಕೆ ತೋರಿಸಲಿಲ್ಲ? ನಿಮ್ಮಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋ ಉದ್ದೇಶ ಇದೆಯೋ ಇಲ್ವೋ? ಅಥವಾ ಕೇವಲ ರಾಜಕೀಯ ಬೇಡ ಬೇಯಿಸ್ಕೊಳ್ಳೋಕ್ಕೋಸ್ಕರ ನೀವು ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತೀರಾ? 100 ದಿನದಿಂದ ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸರ್ಕಾರದ ಸಚಿವರುಗಳು, ನಮ್ಮ ಜನಾಂಗದವರು, ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ಶ್ರೀರಾಮುಲು ಅವರೇ ಎಲ್ಲಿದ್ದೀರಿ? ನೀವು ಹೋಗಿ ಸಂಘಟನೆ ಮಾಡಬಹುದಲ್ಲ, ನೀವು ಹೋಗಿ ನಿಮ್ಮ ಸರ್ಕಾರದ ಮೇಲೆ ಒತ್ತಡ ತರಬಹುದಲ್ಲ. ನಾಯಕ ಜನಾಂಗದ ಮಂತ್ರಿಗಳು, ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲಿದ್ದೀರಿ ನೀವು? ನಾಯಕ ಜನಾಂಗದ ಬಗ್ಗೆ ನೀವು ಜನಾಂಗದ ಹೆಸರು ಹೇಳ್ಕೊಂಡು ಬೆಳೆದಿರ್ತಕ್ಕಂಥವ್ರು ನೀವು ಯಾಕೆ ಹೋರಾಟದಲ್ಲಿ ಸಾಥ್ ಕೊಡಬಾರ್ದು ಅವ್ರಿಗೆ? ನಾವೇನು ಬೇರೆ ಜನಾಂಗದವ್ರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ರದ್ದು ಮಾಡಿ ಅಂತ ಕೇಳ್ತಾ ಇಲ್ಲ ಬಂಧುಗಳು. ನಮಗೆ ಸಂವಿಧಾನಬದ್ಧವಾಗಿ ಕೊಡ್ತಕ್ಕಂಥ ಮೀಸಲಾತಿನ ಜಾರಿ ಮಾಡಿ. ವೇಣುಗೋಪಾಲ್ ಬೇರಂಬಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ.